ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಕಲಾವಿದ ಸರಣಿ ಕಾರ್ಯಕ್ರಮದ ಈ ಒಂದು ವಿಶೇಷ ಸಂಚಿಕೆಗೆ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ನಿರಂತರವಾಗಿ ನಿಮ್ಮೆಲ್ಲರೂ ನೋಡ್ತಾ ಇದ್ದೀರಿ, ಅದ್ಭುತವಾದಂತಹ ಸಾಧಕರು ಈ ಒಂದು ಕಲಾವಿದ ಸರಣಿ ಸಂಚಿಕೆಯಲ್ಲಿ ಬಂದು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ, ಒಂದಷ್ಟು ಮಾತುಕತೆಯನ್ನು ನಡೆಸ್ತಾರೆ, ಅವರಲ್ಲಿರುವ ಪ್ರತಿಭೆಯನ್ನು ಸಾದರಪಡಿಸಿದ್ದಾರೆ. ಇವೆಲ್ಲವೂ ಕೂಡ ನಿರಂತರವಾಗಿ ನಡೆದುಕೊಂಡು ಬರ್ತಿರುವಂತಹ ಕಾರ್ಯಕ್ರಮದ ಒಂದು ವಿಶೇಷತೆಗಳು. ನಿಜವಾಗಿ ಹೇಳಬೇಕಂದ್ರೆ ಹಲವಾರು ತೆರೆಮರೆಯ ಸಾಧಕರು ಕೂಡ ಈ ಒಂದು ಕಲಾವಿದ ಸರಣಿ ಕಾರ್ಯಕ್ರಮದಲ್ಲಿ ಬಂದು ಅವರ ಪ್ರತಿಭೆಯನ್ನು ತೋರ್ಪಡಿಸಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸಾಧಕರು ಇರ್ತಾರೆ, ಎಲೆಮರೆಯಲ್ಲಿ ಇರ್ತಾರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಅಂದರೆ ಎಷ್ಟೋ ಜನ ಪ್ರತಿಭಾವಂತರು ಮತ್ತು ಸಾಧಕರು ಅವರ ಪ್ರತಿಭೆಗಳು ಅನಾವರಣಗೊಂಡಿವೆ. ಅದೇ ರೀತಿಯಾಗಿ ಕರಾವಳಿಯ ಅದ್ಭುತ ಸಾಧಕರ ಅನನ್ಯ ಅನಾವರಣ ಕಲಾವಿದ ಅನ್ನುವಂತಹ ಕಾರ್ಯಕ್ರಮ ಇವತ್ತಿನ ದಿನ ಬಹಳಷ್ಟು ದೊಡ್ಡ ಕಲಾವಿದರನ್ನು ನಾವು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ದೈವಾರಾಧನೆ ಅನ್ನೋದು ತುಳುನಾಡಿನ ಜನಮನದಲ್ಲಿ ಹಾಸುಹೊಕ್ಕಾಗಿರುವಂತಹ ಒಂದು ಆರಾಧನಾ ಪದ್ಧತಿ. ಇದು ಕೇವಲ ಜಾನಪದ ಒಂದು ರೀತಿ ರಿವಾಜುಗಳನ್ನು ಒಳಗೊಂಡಂಥ ಕಟ್ಟುಪಾಡುಗಳಲ್ಲ, ಇದೊಂದು ರೀತಿ ಆರಾಧನಾ ಕಲೆ ಅಂತಲೇ ಹೇಳಬಹುದು. ಯಾಕೆಂದರೆ ದೈವಾರಾಧನೆಯಲ್ಲಿ ಆ ದೈವಾರಾಧನೆಯ ಸಂದರ್ಭದಲ್ಲಿ ಉಪಯೋಗ ಮಾಡುವಂತಹ ವಾದ್ಯ ವಿಶೇಷಗಳಿರ್ಬೋದು, ಹಿನ್ನೆಲೆ ಸಂಗೀತಗಳಿರ್ಬೋದು, ಪ್ರತಿಯೊಂದು ಕೂಡ ಅಲ್ಲಿ ದೈವತ್ವವನ್ನು ಪಡೀತೇವೆ. ಯಾಕೆಂದರೆ ಅದನ್ನು ಆರಾಧನಾ ಕಲೆ ಅಂತ ನಾವು ಹೇಳ್ತೇವೆ. ನಮ್ಮ ಹಿರಿಯರು ಅದನ್ನು ಅದೇ ರೀತಿಯಾಗಿ ಪಾಲಿಸಿಕೊಂಡು ಬಂದಿದ್ದಾರೆ. ಅಂತಹ ದೈವಾರಾಧನೆ ಕಲೆಯಲ್ಲಿ ತನ್ನನ್ನು ಅನೇಕ ಸಮಯಗಳಿಂದ ತೊಡಗಿಸಿಕೊಳ್ತಾ ಅದಕ್ಕೊಂದು ತನ್ನದೇ ಆದಂಥ ಆಯಾಮವನ್ನು ನೀಡ್ತಾ ಆ ಮೂಲಕವಾಗಿ ತನ್ನ ಮನೆಯವರಿಂದ ಬಂದಂತಹ ಈ ಪರಂಪರೆ ಏನಿದೆ ದೈವಾರಾಧನೆಯದು ಅದಕ್ಕೆ ವಿಶೇಷವಾದಂಥ ಒತ್ತನ್ನು ನೀಡ್ತಾ ಅದರಲ್ಲಿ ಇನ್ನಷ್ಟು ಸಮಗ್ರ ಅಧ್ಯಯನವನ್ನು ಮಾಡ್ತಾ ಒಂದು ದೈವಾರಾಧನೆಗೆ ಸಂಬಂಧಪಟ್ಟಂತಹ ವಾದ್ಯದ ವಿಶೇಷತೆ ಏನಿದೆ ಅದರಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವ ಯುವ ಪ್ರತಿಭಾನ್ವಿತ ಓರ್ವ ಸಂಗೀತಗಾರ ಶ್ರೀ ಪಾಂಡುರಂಗ ಪಡ್ಡಂ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ.
ಪಾಂಡುರಂಗ ಅವರೇ, ತುಳುಟ್ ಪನ್ಪುಂಡ ಪಾಂಡು ಅನ್ನೋದು ಮಾತ್ರ ಗೊತ್ತು ಎಂಕ್ಲೆಗೆ ಪಾಂಡಾನ್ಯ ಬಣ್ಣ ಮಾತ್ರೆಗಳು ಗೊತ್ತು, ಕೊಳಲ್ದ ಪಾಂಡಾನ್ಯ ಬಣ್ಣ ಗೊತ್ತು. ಬಹುಶಃ ನನಗೆ ಅನಿಸ್ತಾ ಇದೆ ಪಾಂಡುರಂಗ ಅನ್ನುವ ಹೆಸರಿನಲ್ಲಿ ರಂಗ ಸೇರಿಕೊಂಡ ಕಾರಣ ಕೊಳಲು ನಿಮ್ಮನ್ನು ಬಹಳಷ್ಟು ಆತ್ಮೀಯವಾಗಿ ಆವರಿಸಿಕೊಂಡಿದೆ ಅಂತಲೇ ಹೇಳ್ಬೋದು. ಪಾಂಡುರಂಗ ಅವರೇ, ನೀವು ನಮ್ಮ ಉಡುಪಿ ಜಿಲ್ಲೆಯ ಹಿರಿಯಡ್ಕದ ಸಮೀಪದ ಪಡ್ಡಂ ಅನ್ನುವಂತಹ ಊರಿಂದ ಬಂದಿದ್ದೀರಿ. ಅನೇಕ ವರ್ಷಗಳಿಂದ ಈ ದೇವಾರಾಧನಾ ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಹೇಗಿತ್ತು ಸರ್ ಬಾಲ್ಯ? ನಿಮಗಿದೆಲ್ಲ ಯಾಕೆ ಒಂದು ಅಟ್ರಾಕ್ಷನ್ ಬರ್ಲಿಕ್ಕೆ ಕಾರಣ ಏನು, ಅಥವಾ ಮನೆಯಿಂದ ಬಂದಂಥ ಬಳವಳಿ ಹೇಗೆ ಅಂತ? ತಂದೆಯವರು ನಾಗಸ್ವರ ಪ್ಲೇ ಮಾಡ್ತಿದ್ದರು. ಮತ್ತು ನನಗೆ ಈ ವಾದ್ಯ ಇದಕ್ಕೆ ಬರಲಿಕ್ಕೆ ಕಾರಣ ಶ್ರೀಯುತ ಬೊಗ್ರ ಸೆರಿಗಾರ್ ಅವರನ್ನು ನೋಡಿ ನಾನು ತುಂಬ ಪ್ರಭಾವಿತನಾದೆ. ಅವರನ್ನು ನೋಡಿ ನಾನು ನಮ್ಮ ಕಾಜಾರ ಗುತ್ತ ಅಂತ ಅಲ್ಲಿ ಬರ್ತಿದ್ದರು ನಮ್ಮ ತಂದೆಯವರು, ಅವರೆಲ್ಲ ತುಂಬ ಒಡನಾಡಿ. ನನ್ನ ತಂದೆಯವರು ಶ್ರೀಯುತ ದಂಗುಪಾನಾರ ಅಂತ. ಹಾಗೆ ಅವರನ್ನು ನೋಡಿ ನನಗೆ ಅವರೊಂದು ನನ್ನ ಮನಸ್ಸಿನ ಒಂದು ಗುರುಗಳು ದೇವರನ್ನಾಗಿ. ಮತ್ತು ನಮ್ಮ ಯರ್ಮಾಲ್ ಇದಾಯ್ತಲ್ಲ, ಅವರು ನನಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆಲ್ಲ. ಖಂಡಿತ. ಮತ್ತು ತುಂಬ ಜನ ಇದ್ದಾರೆ. ಮತ್ತು ನಮ್ಮ ಕಾಪು ಅವರು ಗೊತ್ತಿಲ್ಲ ಅಷ್ಟು ಜನಗೆ, ಲೀಲಾಧರ್ ಶೇರಿಗಾರ್ ಅಂತ. ಅವ್ರನ್ನ ನಾನು ಫಸ್ಟ್ ಲೀಲಾಧರ್ ಶೇರಿಗಾರ್ ಅಂತ, ಹೌದು, ಅವರು ನನ್ನನ್ನು ಈ ಮದುವೆ ಕಾರ್ಯಕ್ರಮಕ್ಕೆ ಫಸ್ಟಿಗೆ ಸುರಿಗೆ ನನಗೆ ಪರಿಚಯ ಮಾಡಿಸಿದ ಅವರು. ಅಂತ ಕಲಾವಿದರಿಗೆ ನಾನು ಅವರೆಲ್ಲ ಗುರುಪ್ರಾಯರು. ಇಲ್ಲ, ಖಂಡಿತ. ಕಲಿಸಿದವರು, ಅವಕಾಶ ಕೊಟ್ಟವರು, ಬೆಳೆಸಿದವರು, ಮತ್ತೆ ನಾವು ಕೆಲವರಿಂದ ಪ್ರೇರೇಪಿತರಾಗಿ, ಅಂದ್ರೆ ಅವರನ್ನು ನೋಡಿ ಕಲಿಯೋದು ಅಂತ ಕೆಲವಿದೆ. ನಮ್ಗೆ ಹೇಳಿಕೊಟ್ಟವರಿಗಿಂತ ಕೆಲವರು ನೋಡಿ ಕಲಿಯೋದು, ಅವರು ನಮಗೆ ಒಂದು ರೀತಿಯಲ್ಲಿ ಗುರುಗಳೆಂತ. ಅದರಲ್ಲಿ ಬೊಗ್ರ ಸೆರಿಗಾರ್ ಅವರು ಖಂಡಿತ ದೊಡ್ಡ ಕಲಾವಿದರು. ಹೇಗಿತ್ತು ನಿಮ್ಮ ಈ ಒಂದು ಬಾಲ್ಯದ ಅವಧಿಗಳು? ನಿಮ್ಮ ಮನೆಯಲ್ಲಿ ಭೂತಾರಾಧನೆಗೆ ಸಂಬಂಧಪಟ್ಟ ಹಾಗೆ ಯಾವ ವಾತಾವರಣ ಇದೆ? ಬಾಲ್ಯದಲ್ಲಿ ಅಂದರೆ ತುಂಬ ಕಷ್ಟದಲ್ಲಿದ್ದವರು. ನಮ್ಮ ತಂದೆಯವರು ದೊಡ್ಡ ಹೆಸರು ಮಾಡಿದ್ದಾರೆ. ಹೆಸರು ಮಾತ್ರ ಯಾರ ಹತ್ರ ಕೇಳಿದವರಲ್ಲ, ವಿತ್ತ ಅಂದರೆ ಹಣ ಕೇಳಲಿಲ್ಲ, ಕೊಟ್ಟದ್ದು ತಗೊಂಡು ಬಂದ. ಈಗ ನಾವೇನೋ ಕೇಳ್ತೀವಿ, ಆದರೆ ಮುಂಚೆ ಅವರು ಹಾಗೆ ಕೇಳ್ತಿರ್ಲಿಲ್ಲ, ಕೊಟ್ಟದನ್ನು ಹಿಡ್ಕೊಂಡು ಬರೋದು. ಅಂದಿನ ಕಾಲಘಟ್ಟ ಹಾಗಿತ್ತು. ಹೌದು ಸರ್, ಖಂಡಿತ. ಯಾಕೆಂದರೆ ದೈವಾರಾಧನೆ ಅನ್ನೋದು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ವರ್ಗಕ್ಕೆ ಸೀಮಿತ ಆಗಿತ್ತು. ಬಹುಶಃ ಒಂದು ರೀತಿಯ ಪ್ರಕಾರ ಅತ್ಯಂತ ಮುಗ್ಧ ಜನರು, ಮತ್ತೆ ಖಂಡಿತ ಎಲ್ಲವನ್ನು ಕೂಡ ಹಸಿವಂದ್ರೆ ಏನು ಅಂತ ತಿಳ್ಕೊಂಡಂಥವ್ರು. ಖಂಡಿತ ಅವರೆಲ್ಲರಿಗೆ ಏನಿತ್ತು ಅಂದರೆ ಜೀವನದ ದೊಡ್ಡ ವಿಷಯ ಅಂದರೆ ಹಸಿವು ನೀಗಿಸುವಂಥದ್ದು. ಯಾಕಂದ್ರೆ ಅಷ್ಟು ಕಷ್ಟಗಳಂತ ಕಾಲ ಇತ್ತು. ಜೊತೆಗೆ ಹಸಿವನ್ನು ನೀಗಿಸುವುದು ಬೇಕಾಗಿ ಭಕ್ತಿಯ ಮಾರ್ಗವನ್ನು ಹಿಡ್ಕೊಂಡು ಅವ್ರು ಬಂದವರು. ಭಕ್ತಿಯ ಮಾರ್ಗ ಏನಂದ್ರೆ ಅದು ದೇವರು ಕೊಟ್ಟದ್ದು. ನೀವು ದೈವಾರಾಧನೆ ಕ್ಷೇತ್ರದಲ್ಲಿ ಇವರೇ ದೈವ ಪಾತ್ರ ಮಾಡಬೇಕು, ದೈವ ಯಾವುದು ಪಾತ್ರ ಇದಿರ್ಬೋದು, ಅಥವಾ ದೈವ ಯಾರು ಕಟ್ಟಬೇಕು ಅಂದರೆ ಅವರೇ ಕಟ್ಟಬೇಕು. ಅವರ ಮೂಲಕ ಬಂದದ್ದನ್ನು ಒಬ್ಬ ಸಮಾಜದ ಒಂದು ವರ್ಗಕ್ಕೂ ಕೂಡ ಅವರು ದೇವರ ಸ್ಥಾನವನ್ನು ಕೊಟ್ಟುವಂಥವ್ರು. ಕಾರಣ ಅವರ ಮುಗ್ಧತೆಯನ್ನ ಒಂದು ಅವಲಂಬಿಸಿಕೊಂಡು ಸತ್ಯವಂತರು ಅಂತ ಹೇಳುವಂಥದ್ದು. ಯಾಕೆಂದ್ರೆ ಭಯಭಕ್ತಿ ಅನ್ನೋದು ಅವರಲ್ಲಿ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಏನಿರ್ತಾರೆ ಅಂದ್ರೆ ಅವರ ಜೀವನ ಹೇಗಿರ್ತಂದ್ರೆ ಎಲ್ರಿಗೂ ಹೆದರಿಕೊಂಡು ಭಯಬೇಕು. ಆ ಕಾಲಘಟ್ಟ ಇದ್ದಾಗ ಅವ್ರಿಗೆ ಭಯ ಭಕ್ತಿ ಎರಡು ಕೂಡ ಒಂದೇ. ದೇವರು ಮನುಷ್ಯರು ಎರಡಿಗೂ ಕೂಡ ಅತ್ಯಂತ ಗೌರವವನ್ನು ಕೊಡುವಂಥವ್ರು. ಅಂಥವ್ರು ಏನು ಮಾಡಿದ್ರು, ಬಹುಶಃ ಎಲ್ಲವನ್ನ ಮನಸ್ಸಿನೊಳಗೆ ತಾನು ಊಟ ಮಾಡದಿದ್ರು ತನ್ನ ಮಕ್ಕಳಾದ್ರೂ ಊಟ ಮಾಡಲಿ ಅನ್ನುವಂಥ ಕಷ್ಟಪಟ್ಟು ಅದೊಂದು ಅನುಗ್ರಹ ವಿಶೇಷ ಬಹುಶಃ ನಿಮ್ಮನ್ನು ಇವತ್ತಿಗೆ ದೊಡ್ಡ ಸಾಧಕನನ್ನಾಗಿ ಮಾಡಿದೆ ಅಂತ ನನಗೆ ಅನಿಸಿಲ್ಲ. ದೊಡ್ಡ ಸಾಧಕನೇನಲ್ಲ, ಸಣ್ಣ ಕಲಾವಿದೇನು, ಅದು ನಿಮ್ಮ ದೊಡ್ಡ ಮಾತು ಇರಲಿ. ಬಟ್ ಅದೊಂದು ನಿಮ್ಮ ಎಲ್ಲ ಅವಕಾಶಗಳಿದ್ದಾಗ ಕಲಿಯೋರು ಬೇರೆ, ಏನು ಅವಕಾಶವಿಲ್ಲದೆ ಹಠದಲ್ಲಿ ಕಲಿಯೋರು ಬೇರೆ. ಅದು ಅದಕ್ಕೆ ಅದೌದು ಸರ್. ಈಗ ನಿಮ್ಮ ಹತ್ರ ಏನು ಕೊಳಲ್ಬೇಕಾ, ನಿಂಗೆ ತಗೋ 15,000 ರೂಪಾಯಿ, ನಿಂಗೇನು ಕಲಿಬೇಕಾ ತಗೋ ಒಂದಿಷ್ಟು ಸಾವಿರ, ನಿಂಗೆ ಎಲ್ಲಿ ಹೋಗ್ಬೇಕಾ, ಯಾರು ಗುರುಗಳು ಬೇಕು ಹೇಳು, ನಾನು ಕಲಿಸಿಕೊಡ್ತೀನಿ, ಚೆನ್ನೈ ಹೋಗ್ಬೇಕು. ಅಂಥ ವಾತಾವರಣದಲ್ಲಿ ಕಲಿಯೋದು ಬೇರೆ. ಅವರು ಸಾಧಕರಲ್ಲ ಅಂತ ನಾನು ಹೇಳುದಿಲ್ಲ, ಸಂಗೀತ ಅನ್ನೋದು ಸಾಗರ ಖಂಡಿತ. ಆದ್ರೆ ಅದರ ಮಧ್ಯದಲ್ಲಿ ಪಾಂಡುರಂಗ ಅನ್ನೋರು ಇದನ್ನು ಕಲಿಬಹುದಾ ಅಂತ ಕೆಲವರೆಲ್ಲ ಬಾಯಿ ಮೇಲೆ ತುಟಿ ಮೇಲೆ ಬೆರಳಿಟ್ಟು ನೋಡುವಂತ ಸನ್ನಿವೇಶ ಇರ್ತಿತ್ತು. ಅಂತ ಕಾಲಘಟ್ಟದ ಇದು ಹೇಗೆ ನಿಮ್ಗೆ ಸಾಧ್ಯ ಆಯ್ತು? ಅಂದರೆ ನನಗೆ ತಂದೆಯವರಿಂದ ಮೊದಲ ಪಾಠ ನನಗೆ ತಂದೆಯವರು ನಾಗಸರ ಮತ್ತೆ ಶಯನಾಯ್ಕ, ಅದರಿಂದ ಇದು ಅದು ದೈವಾರಾಧನೆಗೆ ಆಗ ಬಳಸ್ತಾ ಇದ್ದಾರೆ ಹೇಗೆ? ಹೌದು. ಆದರೆ ಮುಂಚೆ ನಮ್ಮ ಅಜ್ಜ ಹೇಳ್ತಿದ್ರು, ಮುಂಚೆ ದೈವಕ್ಕೆ ವಾದ್ಯ ಸಂಗೀತ ಇಲ್ಲ. ಅಂದರೆ ತೆಂಬರೆ ಅಂತ ಒಂದು ಬರುತ್ತೆ, ಅದರಲ್ಲೇ ಕೋಲ ಎಲ್ಲ ದೈವಾರಾಧನೆಯ ಮೂಲ ವಾದ್ಯ ಅದು ಚೆಂಬರೆ, ಚರ್ಮವಾದ್ಯ ಮತ್ತು ಡೋಲು. ವಾದ್ಯ ಕೋಲಕ್ಕೆ ಇರಲಿಲ್ಲ.
ಅದು ದೇವರ ಬಿರುದುಗಾರಲ್ಲ ಅಂತ ಒಂದು ನಮ್ಮ ತುಳುವಿನಲ್ಲಿ ದೈವ ಒಂದಿಲ್ಲ, ಅಂದರೆ ಅದು ದೇವರಿಗೆ ಮಾತ್ರ ಈ ಜಾತ್ರೆ ಅಂತ. ಅದನ್ನು ಆಮೇಲೆ ಕೋಲಕ್ಕೆ ಅದು ಏಕೆ ಬಂತಂತ ಸ್ವಲ್ಪ ಮಾರ್ಪಾಟುಗಳಾಯ್ತು. ಹೌದು, ಅಂದ್ರೆ ಇದಕ್ಕೆ ಇದು ಇರ್ಲಿ ಅನ್ನೋದು ಜಾತ್ರೆಗೆ ಮಾತ್ರ ಅಲ್ಲ, ಕೋಲಕ್ಕೂ ಇರ್ಲಿ ಅಂತ. ಕೋಲಕ್ಕೆ ಅಂದರೆ ಈಗ ನಲಿಕೆ ಜನಾಂಗ ಅಂದರೆ ಪಾನಾರ ಜನಾಂಗ ಮತ್ತು ಪಂಬದ ಪರವ ಅವರವರ ಈಗ ಇಲ್ಲಿ 4 ವರ್ಗ ಇರ್ತದೆ. ಹೌದು, ನಲಿಕೆ, ಪಾನಾರ, ಪಂಬದ, ಪರವ. ಹೌದು, ಇದಕ್ಕೆಲ್ಲವೂ ಕೂಡ ನಲಿಕೆ ಪಾನಾರ ಒಂದೇ. ಹೌದು. ಈಗ ಪಂಬದ ಮತ್ತೆ ಪರವ ಇದೆ. ಆದ್ರೆ ನೀವು ಪ್ರದೇಶವಾರು ಹೋದಾಗ ಅದು ಬದಲಾಗ್ತದೆ. ಅಂದ್ರೆ ಅವರವರ ಕಟ್ಟುವ ರೀತಿ ರಿವಾಜುಗಳು, ಕಟ್ಟುವ ರೀತಿ ರಿವಾಜು ಏನಿದಿಲ್ಲ, ಆದರೆ ಅನುಸರಿಸುವ ಕ್ರಮಗಳಲ್ಲಿ ಹೆಚ್ಚು ಕಡಿಮೆ ಇಲ್ಲ. ದೈವಕ್ಕೆ ಅದು ಅಲ್ಲಿಯ ಕಟ್ಟಲೆ ಅದು ಅದು ಯಾರು ಕಟ್ಟಲಿ, ಯಾವ ಜಾತಿ ಕಟ್ಟಲಿ, ಅದು ಆ ಥರ ನಡಿಬೇಕು. ಅದು ಅಲ್ಲಿಯ ಕಟ್ಟುಕಟ್ಟಲೆ. ನಾನು ಹೇಳ್ತಾ ಇರೋದು, ನಾವು ಈ ಪ್ರದೇಶದಲ್ಲಿ ಇರುವ ಆರಾಧನಾ ಕ್ರಮ ಬೇರೆ, ಮತ್ತೆ ಅಲ್ಲಿ ಹೋಗುವಾಗ ಬೇರೆ ಇರ್ತದೆ ಅಂತ, ಬೇರೆ ಕ್ಷೇತ್ರಗಳು. ಅಂದ್ರೆ ಇದು ಈ ಪಂಗಡಕ್ಕೆ ಇದಕ್ಕೆ ಅದಕ್ಕಲ್ಲ, ಊರಿಗೆ ಒಂದು ಊರಿಗೆ ಅಂತಲ್ಲ, ಒಂದು ಮನೆಗೆ ಇನ್ನೊಂದು ಮನೆಗೆ ಕಟ್ಟುಗಟ್ಟಲೆ ಚೇಂಜ್ ಇರ್ತದೆ. ಹೌದು, ಒಂದು ಸ್ವಲ್ಪ ಹೇಗೆ ನಡ್ಕೊಂಡು ಬಂದಿದ್ದಾರೆ ಅದರ ಮೇಲೆ ಇರುತ್ತೆ. ನಿಮಗೆ ಈ ಸಂಗೀತಗಳು ಈಗ ನಿಮ್ಮ ಮನೆಯಲ್ಲಿ ಅಜ್ಜಾದ್ಮೇಲೆ ಯಾರು ಅದನ್ನು ಮುಂದುವರಿಸಿದ್ರು? ಅಜ್ಜ ಅಲ್ಲ, ತಂದೆಯವರು. ತಂದೆಯವರು ಸಂಗೀತ ಇದು ಮಾಡ್ತಿದ್ರು. ಅದರ ನಂತರ ನೀವು ಹೌದು. ಮತ್ತೆ ನನ್ನ ಅಣ್ಣ ಮತ್ತೆ ತಮ್ಮ ನನಗೆ ಮುಂಚೆ, ಈಗ ಅವರು ಬರ್ದಿಲ್ಲ, ಅವರು ಬೇರೆ ಇದಕ್ಕೆ ಇದು ಮಾಡ್ತಿದ್ರು. ಮತ್ತೆ ನೀವು ಇದನ್ನು ಪ್ರಥಮವಾಗಿ ನೀವು ಕಲ್ತ ನಂತರ ಯಾವುದು ನಾಗಸ್ವರ ಅಲ್ಲಿ ಕಲ್ತ ನಂತರ ತಂದೆಯವರಿಂದ ಮೂಲಪಾಠವನ್ನು ಮಾಡ್ಕೊಂಡ ನಂತರ ಅದನ್ನ ಹೆಚ್ಚಿನ ಅಭ್ಯಾಸಕ್ಕಾಗಿ ಏನ್ ಮಾಡಿದ್ರಿ? ಮತ್ತೆ ಹೆಚ್ಚಿನ ಅಭ್ಯಾಸ ಅಂದ್ರೆ ನಾನು ವಿದ್ವಾನ್ ರಾಮ್ ಭಟ್ ಅಂತ ಇಲ್ಲಿ ಮುಕುಂದ ಕೃಪ ಉಡುಪಿಯಲ್ಲಿ ಕೃಷ್ಣ ಮಠದ ಹತ್ತಿರ, ಅವ್ರ ಹತ್ರ ಹಿಂದೂಸ್ತಾನಿ ಕೊಳಲು ಬನ್ಸು ಇದು ಫ್ಲೂಟು ಇದು ಮಾಡಿದೆ. ಆದರೆ ನನಗೆ ಸಂಗೀತದ ಬಗ್ಗೆ ಏನು ಗೊತ್ತಿಲ್ಲ, ಅದು ಹಿಂದೂಸ್ತಾನಿಯ ಕರ್ನಾಟಕನ ಗೊತ್ತಿಲ್ಲ, ಯಾರು ಹೇಳಿದ್ರು ಅಂತ ಅಲ್ಲಿ ಹೋದೆ. ಅವ್ರು ನನಗೆ ಆರೋಹಣ ಅವರೋಹಣ ಎಲ್ಲ ಹಿಂದೂಸ್ತಾನಿ ಶೈಲಿ ಮಾಡಿ, ನಾನು ನಿಜವಾಗಿ ಕೋಲಕ್ಕೆ ಕರ್ನಾಟಕ ಶೈಲಿ, ಕೋಲ ಈ ಮದುವೆ ಸ್ಯಾಕ್ಸೋಫೋನ್ ಇದೆಲ್ಲ, ಆದರೆ ನಾನು ಮಾಡಿದ್ದು ಹಿಂದೂಸ್ತಾನಿ. ನನಗೆ ಗೊತ್ತಿಲ್ಲದ, ನಾನು ಕರ್ನಾಟಕ ಮಾಡ್ತೀನಿ ಇಷ್ಟು ತನಕ ದೊಡ್ಡ ಕೀರ್ತನೆಲ್ಲ, ಅದು ನಾನು ದೊಡ್ಡ ಕೀರ್ತನೆಲ್ಲ ಮಾಡಲಿಲ್ಲ. ನಾನು ಹಿಂದೂಸ್ತಾನಿ ಶೈಲಿಯಲ್ಲಿ ಅದನ್ನು ನಾನು ಈ ಕೋಲಕ್ಕೆ ಹೌದೌದು ಬದಲಾಯಿಸ್ಕೊಂಡು ಬಂದೆ. ಹೇಗಿತ್ತು ರಾಮಭಟ್ರ ಕ್ಲಾಸ್ಗಳೆಲ್ಲ? ಅವರು ದೊಡ್ಡ ಗುರುಗಳು, ಅವರ ತಾಳ್ಮೆಗೆ ನಾವು ನಮಗೆ ಏನು ಗೊತ್ತಿಲ್ಲ, ಅವರೊಂದು ಆ ಶೈಲಿ ಅದೊಂದು ಬಹುಶಃ ಪ್ರತಿಯೊಬ್ಬನಿಗೆ ಒಂದು ಗುರು ಅನ್ನೋದು ಬೇಕು ಅಂತ ಹೇಳ್ತೇನೆ. ಯಾಕಂದ್ರೆ ತಿದ್ದಿ ತೀಡುವಲ್ಲಿ ಅವರ ಪಾತ್ರ ದೊಡ್ಡದು. ಖಂಡಿತ ಅವರು ನಮಗೊಂದು ದಾರಿಯನ್ನ ಹಾಕಿ ಕೊಡ್ಬಹುದು. ಇದು ಈ ಕೊಳಲಿನ ಇದು ಸಂಗೀತ, ನಾವು ಅದರಲ್ಲಿ ಹೇಗೆ ಹೋಗ್ತೇವೆ ಅನ್ನೋದನ್ನ ಮತ್ತೆ ನಮಗೆ ಸಾಧನೆ ಅನ್ನುವ ದಾರಿಯನ್ನು ಹೋಗ್ಬೇಕು, ತೋರಿಸುದು ಮಾತ್ರ ಹೀಗೆ ಹೋಗಂತ, ಮತ್ತೆ ನಾವು ಹೋಗ್ಬೇಕು ದಾರಿ ಮಾಡಿಕೊಂಡು. ಯಾಕಂದ್ರೆ ಅಷ್ಟು ಶಿಷ್ಯರ ಮಧ್ಯದಲ್ಲಿ ಹೌದೌದು ಒಬ್ಬೊಬ್ಬನನ್ನು ಎಷ್ಟು ಅವರು ಅದ್ರ ಕೇಳಿದಾಗ ಹೇಳಿ ಕೊಡ್ಬೋದು. ಹೌದೌದು. ಆಮೇಲೆ ಬೇರೆ ಯಾವ್ದ್ರಲ್ಲಿ ಕಲ್ತ್ರಿ? ಯಾರ ಹತ್ರ ಕಲಿತೀರಿ ಈ ಸೆಕ್ಸಫೋನ್ಗಳಾಗಲಿ? ಸೆಕ್ಸಫೋನ್ ಮತ್ತೆ ನಮ್ಮ ಅಲೆಯೂರು ಸುಂದರ್ ಸೇರಿಗಾರ್ ಅಂತ ಏನು ದೊಡ್ಡ ಪಾಠ ಅಂತಲ್ಲ, ಸ್ಯಾಕ್ಸಫೋನ್ಗೊಂದು ಮೂಲ ಪಾಠಗಳನ್ನು ಒಂದು ಸ್ವಲ್ಪ ಸುಂದರ್ ಸೇರಿಗಾರು ದೊಡ್ಡ ವಿದ್ವತ್ ಅವರು, ಶ್ರೇಷ್ಠ ಗುರು ಪ್ರಶಸ್ತಿ ಎಲ್ಲ ಅವರಿಗೆ ಸಿಕ್ಕಿದೆ. ಅವರು ಕೂಡ ಹಾಗೆ ನನಗೆ ಬೆನ್ನು ತಟ್ಟೆ, ನೀನು ಕಲಿತೀಯ, ನಿನಗೆ ಒಳ್ಳೆ ಕಲಿಯುವ ಇದು ಇದೆ ಅಂತೆಲ್ಲ ಸ್ವಲ್ಪ ಅವರು ನನಗೆ ಇದು ಮಾಡಿದ್ರು. ನೀವೀಗ ಶಹನಾಯಿ ಬಾರಿಸ್ತೀರಿ, ನಾಗಸ್ವರ ಬಾರಿಸ್ತೀರಿ, ಸ್ಯಾಕ್ಸಫೋನ್ ಬಾರಿಸ್ತೀರಿ, ಕೊಳಲು, ಬಾನ್ಸುರಿ, ಇಷ್ಟೆಲ್ಲವನ್ನು ಬಾರಿಸ್ತೀರಿ. ಇದರ ಮಧ್ಯದಲ್ಲಿ ಇದನ್ನು ಹೇಗೆ ನೀವು ದೈವಾರಾಧನೆಗೆ, ಕೋಲಕ್ಕೆ ಹೇಗೆ ಅದನ್ನ ನೀವು ಅಳವಡಿಸಿಕೊಳ್ತೀರಿ ಅಂತ? ಅಂದ್ರೆ ಯಾಕಂದ್ರೆ ನೀವು ಹೇಳಿದಾಗೆ ಮೊದಲು ನಾಗಸ್ವರ ಇರ್ಲಿಲ್ಲ, ನಾಗಸ್ವರ ಬಂತು. ಹೌದು, ನಾಗಸ್ವರ ಆಮೇಲೆ ಅದ್ರ ಕೆಲವು ಕಡೆ ಸಮ್ಮೇಳ ಇರ್ತದೆ, ಇನ್ನು ಕೆಲವು ಕಡೆ ತಾಸೆ ಇರ್ತದೆ, ಡೋಲ್ ತಾಸೆ ಅಂತ ಬರುತ್ತೆ. ಡೋಲ್ ತಾಸೆ ಬರ್ತದೆ. ಹೌದು, ಸಮ್ಮೇಳಗಳು ಇಲ್ಲಿ ಬಳಕೆ ಅಲ್ಲ, ಅದು ಉಡುಪಿ ಜಿಲ್ಲೆಯಲ್ಲಿ ಸಮ್ಮೇಳ ತಾಸೆನೆ ಮುಂಚೆ ಇದ್ದದ್ದು. ನಮ್ಮ ದಕ್ಷಿಣ ಕನ್ನಡ ಪುತ್ತೂರು ಉಪ್ಪಿನಂಗಡಿ ಆ ಕಡೆ ಡೋಲ್ ತಾಸೆ. ಈಗ ನಾನು ಕೂಡ ಪುತ್ತೂರು ಉಪ್ಪಿನಂಗಡಿ ಆ ಕಡೆ ಹೋದ್ರೆ ಡೋಲ್ ತಾಸೆ, ಸಮ್ಮೇಳ ತಾಸೆ, ಶ್ರುತಿ, ಮತ್ತೆ ಆ ಕಡೆ ಶ್ರುತಿ ಕೂಡ ಸ್ವಲ್ಪ ಚೇಂಜ್ ಇದೆ. ಅದು ವಾರ್ಣ ಶ್ರುತಿ ಅಂತ ಒಂದು ಬರುತ್ತೆ, ನಮ್ಮ ಇಲ್ಲಿ ಕೋಲ್ ಶ್ರುತಿ ಅಂತ ಹೇಳ್ತಾರೆ, ಉದ್ದ ಶ್ರುತಿ, ಅದೆಲ್ಲ ಸ್ವಲ್ಪ ಬದಲಾವಣೆ ಇದೆ. ಅಂದ್ರೆ ಪ್ರದೇಶವಾರು ಹೋದಾಗ ಮೂಲ ಸ್ವರೂಪ ಒಂದೇ ಆಗಿರ್ತದೆ, ಆದ್ರೆ ಕೆಲವು ಮಾರ್ಪಾಟುಗಳು ಇರ್ತವೆ. ಹೌದು, ಅಲ್ಲಿ ದೈವಕ್ಕೆ ಕೂಡ ಸ್ವಲ್ಪ ವಾದ್ಯ ಸ್ವಲ್ಪ ಬದಲಾವಣೆ ಇದೆ, ಈ ಕಡೆಗೂ ಆ ಕಡೆಗೂ. ನಿಮಗೆ ಈ ದೈವಾರಾಧನೆಯಲ್ಲಿ ಈ ಹೊತ್ತಿಗೆ ಇಂಥದ್ದೇ ಓದಬೇಕನ್ನುವಂಥದ್ದು ಏನು ಕಟ್ಪಾಡುಗಳಿದೆಯಾ? ಉಂಟು, ತುಂಬ ಇದೆ. ಈಗ ಒಂದು ಗಗ್ಗರ ಅಂದರೆ ಓದ ಕೂಡಲೇ ಒಂದು ಶೈಲಿ, ಅದೊಂದು ಸ್ತುತಿ ಮಾಡೋದು. ಹೌದು, ಒಂದು ಏನಂತಾರೆ, ದೊಡ್ಡ ದೊಡ್ಡ ಕಲ್ತವ್ರೆ ಕೀರ್ತನೆ ಎಲ್ಲ ಮಾಡ್ತಾರೆ, ಮತ್ತು ನಾವೆಲ್ಲ ಭಕ್ತಿಗೀತೆ ಅಂಥದ್ದೆಲ್ಲ ಮಾಡಿ ಅದೊಂದು ಕ್ರಮ. ಮತ್ತು ಆ ಕಡೆ ಪುತ್ತೂರು ಉಪ್ಪಿನಂಗಡಿ ಹೋದ ಕೂಡಲೇ ಒಂದು ದರ್ಶನ, ಅಂದರೆ ಅದು ತಣಿ ಎಲ್ಲ ಹಾಕಿ ಒಂದು
ಜೋರೊಂದು ದರ್ಶನ ಎಲ್ಲ ಮಾಡ್ಲಿಕ್ಕೆ ಅಂದರೆ ಅದೊಂದು ನಾವು ಒಂದು ಬಂದಿದ್ದೇವೆ ಅದೊಂದು ಸ್ವಲ್ಪ ಇದು ಅಲ್ಲಿ ದೈವ ಎದ್ದು ನಿಲ್ಲಬೇಕು ಆ ಥರ ಒಂದು ಇದು ಮಾಡಲಿಕ್ಕೆ. ಈ ಕಡೆ ಎಲ್ಲ ಅದು ಇಲ್ಲ, ಆದರೆ ವಾದ್ಯ ಮಾಡ್ತೇವೆ, ವಾದ್ಯ ಕೂಡಲೇ ಒಂದು ವಾದ್ಯ. ಆಮೇಲೆ ಗಗ್ಗರ ಅದೊಂದು ಶೈಲಿ ಬೇರೆ, ಕಾಲಿಗೆ ಗಗ್ಗರ ಅಂತ ಅದು ಬರ್ತದೆ, ಅದು ಕಟ್ಟಿದ ಮೇಲೆ ಒಂದು ವಾದ್ಯ ಶೈಲಿ ಬೇರೆ ಆಗುತ್ತೆ. ಸಿರಿ ಅದು ಸಿರಿ ಅಂತೆಲ್ಲ ಅದರ ಮೇಲೆ ಒಂದು ತೆಂಗಿನ ಗರಿ ಅದು ಕಟ್ಟಿದ ಮೇಲೆ ಒಂದು ಬೇರೆ ಆಗುತ್ತೆ. ಮತ್ತು ಆಮೇಲೆ ಈ ಕಡೆ ಎಲ್ಲ ಕುಣಿತ ಒಂದು ಮಾಡ್ತಾರೆ ಹೆಜ್ಜೆ, ಆ ಉಡುಪಿನಾಗ ಸ್ವಲ್ಪ ಕಡಿಮೆ ಅದು ಹೌದು. ಮತ್ತು ಅದಾದಮೇಲೆ ನಾವು ಇದು ಬೇರೆ ದೇವರಿಗೆಲ್ಲ ಪಾರಾಯಣ ಅಂತ ಮಾಡ್ತಾರೆ, ಆ ಥರ ಇಲ್ಲಿ ಬೀರ ಅಂತ ಪಾರ್ದನ ಅಂತ ಬರ್ತದೆ. ಅದಾದ್ಮೇಲೆ ಅಣಿ ಕಟ್ಟುವ ದೈವಕ್ಕೆ ಅಣಿ ಕಟ್ತಾರೆ, ಕೆಲವು ದೈವಕ್ಕೆ ಅಣಿ ಕಟ್ಟುವಾಗ ಕೂಡ ಬಹಳಷ್ಟು ದೊಡ್ಡ ಒಂದು ಹೌದು. ಆಮೇಲೆ ಅದೊಂದು ಶೈಲಿ ಬೇರೆ ಆಗ್ಬೇಕು, ವಾದ್ಯನೇ ಒಂಥರ ಈ ಅದರಲ್ಲಿ ದೇವರನ್ನು ಒಂದು ರೀತಿ ಏನು ಹೇಳ್ತಾರೆ ಹೊಗಳಿದ ಹಾಗೆ ಆ ಒಂದು ರೀತಿಯ ಭಾವಗಳಿಲ್ಲ. ಹೌದು ಸರ್, ಹಾಗೆ ಎಲ್ಲ ಬರುತ್ತೆ. ಮತ್ತೆ ಅದೇ ಅದರಲ್ಲಿ ಬಲಿ ಇದ್ರೆ ಮದ್ಮಲ ಬಲಿ ಅಂತ ಒಂದು ಬರುತ್ತೆ, ಅಂದ್ರೆ ಓಕೆ ಹೌದು, ಬೇರೆ ಬೇರೆ ಶೈಲಿ ಅದರಲ್ಲಿ ತುಂಬಾ ಇದೆ, ದೊಡ್ಡ ದೊಡ್ಡ ನಾನು ಬೇರೆ ನೋಡಿ ನಾವು ಕಲ್ತದ್ದು. ಅಲ್ಪ ಪುತ್ತೂರು ಉಪ್ಪಿನಂಗಡಿಗಳ ಪ್ರಮುಖವೇನ ವ್ಯತ್ಯಾಸದಾದಂತ ವಾದ್ಯ ಅಣಿಪಾಡಿಗಿನ ಅಲ್ಪದ ವಾದ್ಯನೇ ಬೇತೆ, ಮುಲ್ಪದ ಗಗ್ಗರ ದೀಪಿನ ಅಲ್ಪದ ವಾದ್ಯನೇ ಬೇತೆ, ಮುಲ್ಪದ ಅಂದ್ರೆ ಮುಲ್ಪದ ನಿಧಾನ ಒಂಥರ ಸೌಮ್ಯ ಇಡ್ಬೇಕು, ಅಲ್ಪ ಆಮೇಟು ಉಗ್ರ ಒಂಥರ ಅಂಚ ಅಂಚ ಓಪನ್ ಬದಲಾವಣೆದಲ್ಲ ಇವಾಗ ವಾದ್ಯ ಅಂಚಿದ ಶ್ರುತಿ ಬೇತೆ ಒಂಜಿ ನಮ್ಮ ಅಂಚ ಪನ್ಪಿನ ಸಿಹಿ ಶ್ರುತಿ ಬಂದ ಮಿತ್ರ ಬರ್ತಾರೆ ಎಂಕುಲ್ ಮೂಲು ತೀರ್ಥ ಸಾಪತ್ ಅಲ್ತರು ಸುರು ಸ್ವಲ್ಪ ವಾದ್ಯ ಬದಲಾವಣೆ ಪಂಚಮ ಏರಿಕೆ ಹೋದೆ ಎಂಕಲ್ಲ ಅಂಚ ಸ್ವಲ್ಪ.
ಈ ಫಸ್ಟ್ ಆಫ್ ಆಲ್ ಈರು ಎನ್ನ ಪ್ರಕಾರ ಈ ಭೂತಾರಾಧನೆ ಕೊಳಲು ಕಂತಿನಿ ಏನ ಅಪರೂಪ ಅಂದೇನು ಐನೀರು ಪಾಂಡುರಂಗೇರು ಕಂತೀನಿ ಅತ್ತ ಸರ್ ಅವ್ರದ್ದು ಬೊಗ್ಗುರ ಸೇರಿಗಾರು ಕಣದೇರು ಕಂದೇರು ದುಮ್ಮು ಅಂಡ್ ಆರು ಎನ್ನಂತ ಪ್ರಚಾರ ಮಲ್ತಿಜಾರು ಪ್ರಚಾರ ಮಲ್ತೀನಿ ಆಂಡ ಕೆಲವಗಳು ಒಂದು ವೆಬ್ಸೈಟ್ ಮತ್ತೆ ಇಜ್ಜಾನ ವಾಟ್ಸಪ್ ಮತ್ತೆ ಇಜ್ಜಾನ ಆರು ಒಂಜಿ ರಡ್ಡು ಮಸ್ತ್ ಕಲ್ತೇರು ಆರು ಮೈಸೂರು ಪೂರ ಕಲ್ತದ್ದು ಮಲ್ಲ ಇದು ಆರು ಕೊಳಲು ಎಂಕ್ ನಿಜವಾದ ಕೊಳಲ್ಗೆ ಕೊಳಲು ಕನವಲಿ ಬಂದು ಎಂಕ್ ಒಂಜಿ ಒಂದು ಆರೆ ಬೊಗ್ಗುರ ಸೇರಿಗಾರು ಬೊಕ್ಕ ಎರ್ಮಲ್ ಉದಯ ತುಲ್ಲೇರು ಪೂರ ಪ್ಲೇ ಮಲ್ತೊಂತೇರು ಸರಿ ಈ ಕೊಳಲ್ ಫಸ್ಟ್ ಪಂಡ ಬೊಗ್ರ ಸೇರಿಗಾರು ಕಂತದ ಏತ್ ಜನ ಗೊತ್ತುಂಡ ಗೊತ್ತು ಒಂದ್ಸ ಪಾಂಡುರಂಗೇರು ಕಂತೇರಿ ಒಂದು ಸುದ್ದಿ ಪಾಂಡುರಂಗೇರು ಕಂತೇರಿ ಪಾಂಡುರಂಗೇರು ಉರುಪೇರುತ್ತೆ ಕೊಳಲು ಉರುಪೇರಿ ಅವಾಗ ಪರ ವಿರೋಧ ರಡ್ಲ ಇತ್ತಡ ಇಜ್ಜಿ ಅದಾಗ ವಿರೋಧ ಇತ್ತಜ್ಜಿ ಮರ ನಿಂಚ ಪೊಂಜಿ ಕಾರ್ಯಕ್ರಮ ಒಂದ್ ಜನ ಫೋನ್ ಮಲ್ತಿಂಚ ಬಾತೇರು ಕೊಳಲು ಕನೋಲೆ ದೈವ ಹೋಗುಂದು ಅಂಡ ಕೊಳಲು ಕನರೆ ಬಲ್ಲಿಡ ವಾದ್ಯಲ್ಲ ಕನರೆ ಬಲ್ಲಿ ರಡ್ಡಲ ಒಂಜೆ ಅನ್ನಮಗೆ ಅಂದು ಕನರೆ ಬಲ್ಲಿ ಎನ್ನ ಒಂದು ಎನ್ನ ಒಂಜಿ ಬಂತು ಅಂಡ ಕೊಳಲು ದೇ ಬಣ್ಣ ಕೃಷ್ಣ ದೇವರ ಒಂಜಿ ಕೈಟುಂಡು ನಮ್ಮ ವಾದ್ಯಗೆ ಸರಸ್ವತಿ ಬನ್ಪ ಕೃಷ್ಣ ಸರಸ್ವತಿ ಹೌದಲ್ಲ ರಡ್ಲ ದೇವರೇ ವಾದ್ಯಗೆ ಸರಸ್ವತಿ ಒಂಜಿ ಕಾಣಿಕೆ ಕೊರ್ನಾಗ ಸರಸ್ವತಿ ಕಾಣಿಕೆ ಗುರು ಕಾಣಿಕೆ ಅಂದ ಒಂಜಿ ಕೊರ್ಪೇರು ಕೊಳಲ್ಗೆ ಅಂಚಿನ ದಾಲಜಿ ಬಕ್ಕ ದೈವ ನಲ್ಪೆರೆ ಬಲ್ಲಿ ಅಂಚಿನ ದಾಲ ಅಶುದ್ಧತ್ವ ಶುದ್ಧನೆ ಅದು ಕೊರಗಜ್ಜಾಗಲ ಒಂಜಿ ಕೊಳಲು ಉಂಡು ಕೃಷ್ಣ ಎಲ್ಲ ಬರ್ತಿದ್ದೀನಿ ಕೊಲ್ಲಲೆ ಕೊರಗಜ್ಜೆರೆ ಅಂದು ಸತ್ಯ ಅಂದು ಜನ ದೈವಾರಾಧನೆ ಅವ್ಲ ಒಂಜಿ ನಡ್ತದ ಖಂಡಿತ ಖಂಡಿತ ಕೊಲ್ಲಲು ಬಂದು ಆಂಡ ಎಂಕ್ ಐತೆ ಯಾನು ಕಟ್ಟಬಾರ್ದ ರೀತಿ ಯಾನೊಂಜಿ ಪಿದ ಇದೆ ಪಬ್ಲಿಕ್ ಆದ ಅನ್ಪುಂಡ ಆ ಕೊಳಲು ಬಂತೆ ಬರ್ತಡು ಅಲ್ಪದ ಆತ ಜನಲ ಬಾರಿ ಒಂಜಿ ಮುಗ್ಧರಾದ ಇದಕ್ಕೆ ಏನೊಂದು ಇತ್ತೀರಿ ಮಸ್ತ್ ದಿಕ್ಕದ ಒಂಜಿ ತೂತೆ ಕೊಳಲು ಬಾಡಿ ಸತ್ತು ಒಂದು ಜನ ಮಾತೆಲ್ಲ ಏರ್ಲಜ್ಜೆ ರೀಲು ಐತೊಟ್ಟಿಗೆ ವಿಡಿಯೋ ಮಲ್ಪನ ನಾವೇ ಕೇನೊಂದು ಉಪ್ಪೇರು ಬಹುಶಃ ಒಂಜಿ ಪೊರ್ತು ನಿಜ್ಜಂಡ ದಾದಮಂಡ ಅಣಿಕಟ್ಟು ನಂಜಿನ ಪೊರ್ತದ ನಡುತ್ತ ಗ್ಯಾಪ್ ನಿಕ್ಲಿ ಫಿಲ್ಲಪ್ ಮಲ್ಪನಿಕ್ಲಿ ಯಾನು ಉದ್ದೇಶ ಕನದಿನ ಕೊಲ್ಲಲು ಐಕ್ಯ ಈ ನಮ್ಮ ಪೋಕಿನ ವಾದ್ಯ ಅಲ್ಪ ಅಲ್ಲಿ ಬಣ್ಣಗಾರಿಕೆ ಬಣ್ಣ ಒಂದು ದೈವ ಅರದಲ ಪಾಡ್ನೊಂದು ಬಣ್ಣ ಆ ಬುರ್ತದ ಅಲ್ಪ ದಾಲೆ ಪೂಚಿ ಆ ಬುರ್ತದ ಯಾನು ಕೊಲಲು ಸುರುಮಲ್ತೀನಿ ನಿಜವಾದ ಎಂಕೊಂಜಿ ಬೇತೊಂಜಿ ಎಡ್ಡೆ ತಿರಿದಿನ ಜನ ಒಂಜಿ ನಮ್ಮ ಪನ್ಪೇರು ಆರೊಂಜಿ ಯಾರನ್ನ ಪುದಾರಂಗಿ ನೆನಪರಂದು ಆರು ಪಂಡೇರು ಕೊಲಲು ದೈವಾರಾಧನೆ ಈಗ ಒಂದೆಟ್ಟು ನಡು ದಯ ಗುರು ಪರವಲ್ಲಿ ಎಂಕ್ಲೊಂಜಿ ಕೇಂದ್ರ ಪೂಜಾ ನಂಚೆ ಎಂಕೊಂತಾರ ಆರು ಪಾತೇರು ಅಂತ ಒಂದು ದಯಗ ಒಂಜಿ ದಯಗ ಮುಲ್ಲೆಡ್ದಿತ್ತಿ ನಾವೇನು ಐಕ್ಯಾನು ಕಂತ ಅವೇರ್ ಬಕ್ಕ ಎನ್ನ ಮಸ್ತ್ ಅವೇರ್ ಬಕ್ಕ ಎಂಕ್ ಬಿಲಿಮಲೆ ಪಂದ್ ಅವೇನು ಎಂಕ್ ಸುರೂಟು ಪ್ರಚಾರ ಮಲ್ತ ಅಗುಲ್ಪುರ ಒಂದು ಬಿಲಿಮಲೆ ಪಂದ್ ಅಲ್ಪ ಅಗಲ ಕುಟುಂಬ ಒಂಜಿ ದೇವಸ್ಥಾನ ಬಿಲಿಮಲೆ ಬಂಡ ನಮ್ಮ ಒಂದು ಸುಬ್ರಹ್ಮಣ್ಯ ಅಲ್ಪ ಅಗ್ಲು ಒಂಜಿ ಪೂರ ಈ ವಾಟ್ಸಪ್ಪು ಬಕ್ಕ ಯೂಟ್ಯೂಬ್ ಪೂರ ಪಾಡ್ದೆ ನಾನು ಅಂತೆ ಪ್ರಚಾರ ಅಂದು ಆಗಲೇ ನಾನು ನೆನೆಪಡಿ ಬರ್ತಿರು ನಾನು ಇಂಚ ಇತ್ತೆ ಮೂಲಗುಲಾಡಂದ ಕಾರಣ ಆಗಲು ಏನೇನು ಮಸ್ತ್ ಬಕ್ಕ ಅನಂತಾಡಿ ಬಂದ ಅಲ್ಪ ಒಂಜಿ ಅಗುಲು ಪೂರ ಸುರೂಟು ಉಳ್ಳಾರ್ತಿ ಮೆಚ್ಚಿ ಜಾತ್ರೆ ಅಲ್ಪನೆ ಕೈತಾಳ್ದೆ ಒಂಜಿ ನೇಮ ಕುಟುಂಬದಾಗಲ ಅಗುಲು ಅವೇನು ನಾನು ಮಸ್ತ್ ಪ್ರಚಾರ ಮಲ್ತಿನ ಅಗುಲು ಪಂಡ ಐಡ್ದು ಆ ಒಂಜಿ ಕೊಳಲು ಅಲ್ಪ ಏಪ ಒಂಜಿ ಎಂಜಿನ ಪನ್ಪೇರು ಅಡೆ ಕೊಳಲು ಏಪ ಅವರೇ ಬತ್ತನ ಆಸಾನ ಐಡ್ದಾಗ ಮಸ್ತ್ ಜನಕ್ಕೆ ಪ್ರೇರಣೆ ಮಸ್ತ್ ಜನ ಕಲ್ತೇರು ಮಸ್ತ್ ಜನ ಕಲ್ತೇರಿ ಯಾನ್ ಐಡ್ದಾಗ ಸುರುಗು ಕೊಳಲು ಬನ್ನ ಪಾಂಡಣ್ಣವರಿಗೆ ಬರೊಂದಿತ್ತೇರು ಅವರಿಗೆ ಬರೊಂದಿರು ಐಡ್ದಾಗ ತೂಂದಿತ್ತ ಲೆಕ್ಕನೆ ಮಸ್ತ್ ದನ ಸೇರಿಗಾರನಾಗ್ಲಿ ಮಸ್ತ್ ಜನ ನಾಗಸ್ವರದಾಗ್ಲಿ ಮಾತ ಇಂದು ಒಂಜಿ ಎಡ್ಡೆ ಈ ಪೊರ್ತುಗು ಎಡ್ಡೆ ದಯ ಪಂಡ ನೆಟ್ಟು ದೈವರಾಧನೆ ಅಲ್ಪ ಆ ಒಂದು ಉಪ್ಪುಜಿ ಅಕ್ಲ ಅರದಲ್ಲದ ಕೆಲಸ ಉಪ್ಪೇರು ಅಣಿಗಟ್ಟಣದ ಬೇತೆ ಕೆಲಸ ಒಂದು ಉಪ್ಪು ಜನ ಮಾತ ಬೊಕ್ಕದೆ ಕಾತೊಂದು ಉಪ್ಪೇರು ನಡು ಇರ್ಲಿ ಒಟ್ಟು ಕಣ್ಣು ಕೂರ್ನು ದಾದ ಅಂಜಿನ ಪುರ್ತದ ಒಂದು ಉಪ್ಪು ಬಾರಿ ಒಂಜಿ ಎಡ್ಡೆ ಪಂಡದ ಜನಕ್ಲಿಗೆ ಒಂಜಿ ಮಸ್ತ್ ಜನ ಯಾನು ಕಂತಿನ ಬುರ್ತುಡು ಒಂದು ಬತ್ತಿನ ಬುರ್ತುಡು ಏರ್ಲ ವಿರೋಧ ಮಲ್ದಿನಜು ಒಂದು ಬಾರಿ ಎಡ್ಡೆ ಬೇಲೆ ಹೆಂಗೆ ಬೆರಿದಾಡಿದ ಮಸ್ತ್ ಕೊಡಿ ಸನ್ಮಾನ ಅವನು ಪೂರ ಇಲ್ಲ ಇಲ್ಲಿ ನಮ್ಮ ಕೆಲವು ಇಲ್ಲೇ ಎಲ್ಲೇ ಕುಟುಂಬದ ಸಮೇತ ಸನ್ಮಾನ ಅಗಲ್ಲ ತಕ್ಕ ಕಲಾಮಾತೆಗೆ ಸಂದ ಖಂಡಿತ ಅವು ಹೆಂಕತ್ತು ಎನ್ನ ಗುರುಕುಲೆಗೆ ಕಲಾಮಾತೆಗೆ ಸದ್ದೋಡ ದಯಪಂಡ ಬೊಕ್ಕೊಂಜುಂಡು ಪಾಂಡಣ್ಣ ಒಂಜಿ ಎಡ್ಡೆ ಕೆಲಸ ಮಲ್ತನ ದಂಡ ಬೆರಿ ತಟ್ಟಿರ ಮಸ್ತ್ ಜನ ಖಂಡಿತ ಖಂಡಿತ ಉಳ್ಳೆ ಒಂದು ಯಾಕೆ ಯಾನೇ ಸಾಕ್ಷಿ ಆಯ್ತು ವಿರೋಧ ಬರ್ಪುಣು ಯಾನು ವಿರೋಧ ಪಂಡ ಅಂಚನೆ ಪಂಡ ಇರು ಒಂಜಿ ಸಾದಿಡ ಪೋನ ವಿರೋಧ ಬೋರ್ಡ್ ವಿರೋಧಿತ್ತಂಡ ಕೆಲವಾರು ವಿಚಾರ ನಂಗೆ ಗೊತ್ತಾವನು ನಮ್ಮ ತಪ್ಪುಲ್ದಾದ ಅಕ್ಲಿ ದಾಯ ಅವು ಆಯ್ಜಿ ಬಂದ್ರೆ ನಮ್ಮ ಒಂಜಿ ತೆರಿಯೊಂಡ್ರೆ ಆ ವಿಚಾರ ಇತ್ತೆ ದೈವಾರಾಧನಾ ಕ್ಷೇತ್ರಡು ಮಸ್ತ್ ಜನ ಸಾಧಕರು ಉಳ್ಳೇರು ಖಂಡಿತ ಇತ್ತೆದ ಯುವ ಜನತೆ ಯಾನ್ ಅಗಲೆದುರು ದಾಲ ತಂಚಿನ ಕಲಾವಿದರು ಯುವ ಜನತೆದ ತುಂಡಲ್ಲ ನಿಕ್ಲ ಯುವ ಜನತೆ ಮಸ್ತ್ ಈ ಬಗ್ಗೆ ಕಲ್ತೊಂದುಳ್ಳೇರು ಸಂಶೋಧನೆ ಮಲ್ತೊಂದುಳ್ಳೇರು
ಬಹುಶಃ ಅಂದು ಒಂಜಿ ಇನಿತ ದಿನಕ್ಕೆ ನನ್ನದು ದುಂಬುಗುಲ ಈ ಒಂಜಿ ದೈವಾರಾಧನಾ ಕ್ರಮ ನಮ್ಮ ಒಂಜಿ ಎಂಜಿನ ಪನ್ಪೇರ ಬೆಲೆ ಕಟ್ಟಲ ಅಂದಿನ ಒಂಜಿ ಮಲ್ಲ ಒಂಜಿ ಒಂಜಿ ಆಸ್ತಿ ಅವು ನನಕ್ಲ ನನ್ನದ ಜನಾಂಗಗಳ ಒರಿಪುನಂಚಿನ ಒಂಜಿ ಸಾಧ್ಯತೆ ಇತ್ತೆ ಒಂಜಿ ಚೂರು ತೋಜೊಂದುಂಡು ಈ ನಿಟ್ಟಿಡು ದೈವಾರಾಧನೆ ಬೋಡಾಯಿನ ಈ ವಾದ್ಯ ಕ್ರಮ ನೆತ್ತ ಬಗ್ಗೆ ಇರಿಗೆ ಮಸ್ತ್ ಖುಷಿ ಕೊರ್ನಾಕ್ಲು ಅತನ ಭಾರಿ ಒಂಜಿ ನಿಯತ್ತರ ಒಂಜಿ ಕರೆಕ್ಟ್ ಮಲ್ಪೇರು ಇರಿಗೆ ಬುಗ್ರಶೇರಿಗಾರ ಬುಂಡ ಬೇತೆ ಏರಿರಿಗೆ ಮಸ್ತ್ ಪ್ರಭಾವ ಬೀರ್ತೀರಿ ಇಜ್ಜಿ ಮಸ್ತ್ ಹೆಚ್ಚಿನ ಗುಲ್ಲೇರು ಅಡ ಯಾನು ಪುದರ್ ಬಂದ್ರೆ ಬಂಡ ಏನು ಬಾಕಿ ಅಂದು ಅಂಚಾವಣ ಅಡ ಕೆಲವಾಗ್ಲು ಅವೇನು ಅಂತಾರ ಉಲ್ಲೆ ರಿಜ್ಜರ್ಂದತ್ತ ಅವು ಇರ್ಪಂಚ ವಿರೋಧ ಗುಡಂಜಿ ಕೆಲವು ಬಾರಿ ಕ್ರಮಟ್ ಬೋಪಿನ ಕೆಲವು ಒಟ್ರಾಶಿ ವಾದ್ಯ ಒಂಥರ ದೈವಗು ಒಂಥರ ಏನೋ ಬರ್ಚಾನ್ಲ ಎನ್ನ ಒಂದುಂಡು ಅದು ವಾದ್ಯಲ್ಲ ಒಂಥರ ಬೇತೆ ಮಲ್ಪನ ಅಂದ್ ದೈವಗು ಬರ್ಚಾನ್ ಲೆಕ್ಕ ನೆಂಚಿನ ಒಂಥರ ಕ್ರಮಕ್ಕೂ ತತ್ತದು ಅಂದ್ ಕ್ರಮಣ್ಣ ಸಂಜಿ ಒಂಜಿ ಹೆಜ್ಜೆ ಯಾವೊಂದು ಪುನು ಹೆಜ್ಜೆ ತಪ್ಪದು ಬಿಟ್ಟು ನತ್ರ ಉರ್ಪುನು ಅಂಚಿನಲ್ಲ ಉಜ್ಜೇರ್ಂದು ಬನೆ ಅನ್ನ ಎಡ್ಡ ಜನಕ್ಕಲು ಮಸ್ತ್ ಕ್ರಮೋಟ್ ಬೋಪಿನ ಭೂತ ಕಟ್ನಕ್ಲು ಮುಲ್ಲೇರು ಅಂದ್ ರವೀಂದ್ರ ಬೊಕ್ಕ ಸಂಜೀವಿಯರ್ ಅಂದ್ ಇತ ಅಕಲ್ ಅಂಜ ಆಲೆ ಕಡೆ ಭೂತ ಕಟ್ನದ ಆ ವಿಧಿ ವಿಧಾನ ಖಂಡಿತ ಗೊತ್ತು ಇರಾಗ ಅವು ಬಾಲ್ಯ ಹಿಡ್ದೆ ಬೈದ ನಾನು ಅಂದ್ ಅಂಚಾನ ಹಿಡ್ದವ್ರ ಬಾ ಇತ್ತ ನಾನು ಓ ಕಟ್ಟ ಹಾಪಣ ನೀರು ಕಾಪಾಡೊಂದಲ್ಲ ಗೊತ್ತು ನಾನು ಮುಂದೆ ಕಟ್ಟ ಹಾಪಣ ಮಾಡು ಈ ಕಟ್ಟು ಕಟ್ಟಳಿದ ದುಂಬುರ್ದ ಹಿರಿಯರ್ನೆಕ್ಲೆ ಇತ್ತದಕ್ಲೆ ಬದಲಾವಣೆ ಎಂದಲ್ಲ ಹಾಪಣ ಇರಿ ವಾದ್ಯ ವಿಶೇಷ ಆಡವಾಡ ನಾನು ಕ್ರಮಕುಲ್ ನೆಡವಾಡ ಕೆಲವು ಆತ ಜಿಂದು ಅನ್ಪುಜಿ ವಾದಿಕ್ಕಂದು ಬರ್ಚಿನಂಕ ಅಂದ್ ಆತಂದು ಯಾನೇ ಚರ್ಚೆ ಬನ್ನಿ ಎಲ್ಲಿಯಪ್ಪ ನಾ ನಿಗಲ್ ದೂಯಿನ ನಿಗಲ್ ಮಾತು ಪಂಡ ನಿಗಲ್ ಅಜ್ಜರ ಪಂಡ ಭಯಂಕರ ಮಸ್ತ್ ಪೋಡಿಗೆ ಪುರ್ತವ ಹಿರಿಯರ್ ಪಂಡ ನಮ್ಮ ಅಂಚಿನ ಹಾಕಲ ಒಟ್ಟಿಗೆ ದೂರ ಡೋಲ ಒಂತುದು ತೂದು ದಯಪಂಡ ಒಂಜಿ ಎನ್ನ ಪ್ರಕಾರ ಇಂಜಿನ ಭೂತ ಘಟನಂಚಿನ ಆ ವರ್ಗದ ಒಟ್ಟಿಗೆ ಇಡೀ ಫ್ಯಾಮಿಲಿ ಪೋಂದಿತ್ತೇರು ಅಂದ್ ಅಪ್ಪ ಪ್ರತಿಯೊಂಜೆಲ್ಲ ಸೂಕ್ಷ್ಮ ಅದು ಬಾಕಿದಾಗ್ಲು ಒಯ್ನ್ ತೂಪೇರ ಗೊತ್ತಿದೆ ಆ ಇಲ್ಲದ ಬಾಲೆ ಮಾತ್ರ ಐನೇ ತೂದು ಅವೈದ ನೆತ್ತೆರ್ದ ಖಂಡಿತ ಅಂಚೋಪನಗೆ ನಾನು ಹಿಡ್ದಿಂಚಿ ತೂಯಿನ ಇರ್ನ ಅಪ್ಪನ ಕಾಲ ಇತ್ತ ಇಂಚ ಚೇಂಜಸ್ ಅಲ್ಲ ತೋಜುನ ಚೇಂಜಸ್ ಉಂಡು ಶೇ ತುಮ್ಮದ ಪೊರ್ತುಡು ಮೂಲ ತೂವರೆ ಪಂಡ ದೈವಗು ಕೋಲಪುರ ಕೋಲ ಅಂದ ಅಂತುಂಡು ಇತ್ತೆ ನೇಮೋತ್ಸವ ಪನ್ಪೇರು ದೈವದ ಪುದಾರು ಕೆಲವು ಬದಲಾವಣೆ ಮಲ್ತೊಂದುಲ್ಲೇರು ಪಂಜುರ್ಲಿ ಪನ್ಪೇರು ವರಹಾಮೂರ್ತಿಂದು ಕೆಲವು ಪನ್ಪೇರು ರಕ್ತೇಶ್ವರಿ ಲೆಕ್ಕೇಶ್ವರಿ ಪನ್ಪೇರು ರಕ್ತೇಶ್ವರಿ ಬಣ ಧೂಮಾವತಿ ಇಂಚಿನ ಕೆಲವು ಪುದಾರ್ ಕೆಲವು ಬದಲಾವಣೆ ಅವನು ಅಂದ್ ఒక ఉందట్లా బన్నగారికెట్ల ಕೆಲವು ಬದಲಾವಣೆ ಅವನು ಇಜ್ಜಿಂದತ್ತು ಅವೇನೇ ಆ ದುಂಬುದವೇನೆ ಮಲ್ತೊಂದು ಉಪ್ಪುನಗಲು ಉಲ್ಲೇರು ಇಜ್ಜಿಂದು ಅನ್ಪುಜಾನ ಇತ್ತದ ನಮ್ಮ ಜವಾನಿಟಿಗೆ ಒಂದೆಟ್ಟು ಎಡ್ಡೆ ಇತ್ತದ ಒಂದೆಟ್ಟು ಆಯ್ತು ಅಂಚಲ ಉಂಡು ಇಜ್ಜಿಂದ ಖಂಡಿತ ಖಂಡಿತ ಅವೇನು ನಮ್ಮ ಆ ದುಂಬುದ ಕಟ್ಟುಗಟ್ಲೇನು ವೃತ್ತಂ ಪೋಂಡ ಒಯ್ಟ್ಲ ವಾದ್ಯ ಅವಡು ಅತ್ತಡ ದೈವದ ಆರಾಧನಾ ಕಲೆ ಶಕ್ತಿ ಖಂಡಿತ ಖಂಡಿತ ಉಂಡು ಬೊಕೊಂಜಿನ ಪಂಡ ಇನಿತ ಕಾಲ ಅಂದತ್ತು ಐಕೀರ್ ಇತಿಹಾಸ ನಾಡೊಂದು ನನ್ನ ದುಂಬುಗಳ ಶಾಶ್ವತ ಪ್ರತಿಯೊಂದು ಎಟ್ಲ ಪನ್ಪುನಂಚನದ ಸೂರ್ಯಚಂದ್ರ ರೂಪನ ಮುಟ್ಟ ಒಂಜಿ ಪಾತೆ ರೈಟ್ ಬರ್ಬುಂಡೆ ನುಡಿಗಟ್ಟು ಶಕ್ತಿ ಈ ಪ್ರದೇಶ ನಾಳ್ನ ಶಕ್ತಿ ಒಂಜಿ ಕುಟುಂಬ ನಾಳ್ನ ಶಕ್ತಿ ಅಥವಾ ಒಂಜಿ ಇಲ್ಲನ ಕಾಪುನ ಶಕ್ತಿ ಖಂಡಿತ ಐಕ ಒಂಜಿ ವಾದ್ಯ ಪನ್ಪುನವನು ಭಾರಿ ಒಂಜಿ ಪ್ರಾಮುಖ್ಯವಾದ ಸ್ಥಾನ ಅವು ತೆರಿನಾಗ ಗೊತ್ತಿತ್ತನಾಗ ವಾದ್ಯದ ಕೆಲವು ದಿಕ್ಕಡಿ ಯಾನಕೇಂದೆ ಆ ವಾದ್ಯನಕೇಂದ ಇತ್ತೆಂದು ಆಂಡೆಂದು ಪನ್ಪುನಾಡೆ ಬಿಟ್ಟದ ಆತ ಒಂದೆಟ್ಟೊಂದು ಐಕ ಆತ ಕ್ರಮಕುಲತೆ ಇತ್ತೆ ಹಿದಾಯತುಲ್ಲೇರ ಅವಡು ಅಕ್ಲ ಅಕ್ಲ ಅದ್ಭುತವಾದ ಒಂಜಿ ದುಂಬುರ್ದಿಂಚಿಲ ಈ ಕ್ಷೇತ್ರ ಮಸ್ತ್ ಕೆಲಸ ಅಂತಂದ್ರೆ ಅಕ್ಲ ಬಗ್ಗೆ ಅಕಲ್ನ ಬಗ್ಗೆ ಪನ್ಪಿನಾಥ್ ಮಲಸೆ ಬೊಗ್ಗುರ ಸೇರ್ಗಾರು ತುಲ್ಲೇರು ಮಲ್ಮಲ್ಲ ಕಲಾವಿದರ್ಲೇರು ಪೆರ್ರಂಕಿಲ ಗೋಪಾಲ್ ಸೇರಿಗಾರು ಬಂದೊಂಜಿ ಇರ್ತಾರೆ ರಾಘು ಸೇರಿಗ ಬಂದಾರ ನಮ್ಮೇರು ಅಗುಲ್ಪುರ ಎಂಕಲು ಆರೇನ್ಪುರ ಎಂಕಲು ಎಲ್ಲಿಡ್ ತೂಪಿನ ಕೈತಾಲ್ ಕುದೊಂದು ದಾಲಜ್ಜಿ ಎಂಕಲು ಬರೀ ಇಟ್ಬೋದಾಗ್ಲು ಬೊಗ್ಗುರ ಸೇರಿಗಾರು ಆರ್ಪುರ ಉರ್ಪುನ ಮಸ್ತ್ ಕಲ್ತದತ್ತು ಅಂಡ ಅದ್ಭುತ ಆಯ್ನ ಕಲಾವಿದರು ದೇಪಣ್ಣ ಆ ದೈವೋಗಿ ಏನ ಬೋಡ ವಾವಾಪುರ್ತಿನ ಬೋಡ ಗಂಭೀರತೆ ಅಂಚಿನ ಅವು ಅದನ್ನ ಈತ ಎಂಕುಲು ಉರ್ಪ ಮಸ್ತ್ ಎಂಕುಲು ಮತ್ತೆ ಇದೇನು ಮತ್ತೆ ಉರ್ಪ ಅವು ಬೇತೆ ಅಂಡ ಆ ಒಂದು ಪೂರ ಎಂಕಲ್ನ ಪರಂಪರೆ ಅಂದು ಆಯ್ತು ಉಲ್ಲೇರ ಆ ಪರಂಪರೆ ಇರುತ್ತೆ ಬೊಗ್ಗುರ ಸೇರಿಗಾರ ನಮಗೆ ಉದಯ ಸೇರಿಗಾರ ಆರ್ಪುರ ಮಸ್ತ್ ಇತ್ತೆ ಪಾಂಡಣ್ಣ ಎಗ್ಲು ಇರಡ ಪಾತ್ರ ನೀರಿನ ಮಸ್ತ್ ವಾದ್ಯಲೇನು ಕೇನೊಂದು ಒಳ್ಳೆ ಬೇತೆ ಬೇತೆ ನಮ್ಮ ದೈವಾರಾಧನೆ ವಾದ್ಯ ಬಿಡುದು ಬೇತೆ ಇಂದೇನು ದಾಖಲೀಕರಣ ಮಲ್ಪನ ಜನದಾನ ಪ್ರಯತ್ನ ಇರಡ ಯೋಚನೆ ಉಂಡ ಕನ ಉಂಡು ಸರ್
ಖಂಡಿತ ಎಂಕ್ ಇತ್ತೆ ಒಂಜಿ ಬೊಗ್ರು ಸೇರಿಗಾರನ ಮಗೆ ಉಲ್ಲಿರ್ಪಂಡ ಒಂಜಿ ಪರಂಪರೆ ಇಂಚೈತನ ಅವು ಇಂಚೈತನ ನಮ್ಮ ದುಮ್ಮದಾಗ್ಲಿ ತೆರಿಯೋಡು ಪಂಡ ದಾಖಲೀಕರಣದಲ್ಲ ಮಲ್ಪಣ ಮಲ್ಪೋಡುಂದಿಲ್ಲ ಆಡೈಕ್ ಕಾಲ ಕೂಡ್ದು ಬೈಜಿ ಬೈಜ್ ಬಕ್ಕ ಐಕ್ ಅವೇನು ಐಕೊಂಜಿ ಏನವ ಅನ್ಪೇರು ಬಿರುಸ ಬರ್ಪಿನಾಗುಲಿ ಇರಲ್ಲ ಅವು ಅವು ಪೂರ ಆಪಿನವ ಅಂಚ ಕಣ್ಬಿನಾಗುಲು ಜಾಸ್ತಿ ಇಲ್ಲ ಆಪನ ಎಂಕಲೊಂಜಿ ಅವು ಒಂಜಿ ದೇಪನ್ನಾಗ ಈ ಮಲ್ಮಲ್ಲ ಕೆಲವು ಕಲಾವಿದರು ಬತ್ತಿನ ಅಗಲ ಒಂಜಿ ಒಂದೇನು ಪೂರ ನಮ್ಮ ಪೂರ ಹೆಚ್ಚಿನಗಲ ಮಲ್ದೇರು ಅಣ್ಣ ವಾದ್ಯ ಒಂದು ತಗಲ ಪೂರ ಆತ ಏರ್ ಆತನ ನಮ್ಮ ಬಿಸ್ಮಿಲ್ಲ ನಂಚಿನ ಅಗಲ್ ಪೂರ ಪೂರ ಅಗಲ ಪೂರ ಆತನ ನಮ್ಮ ಈ ದೇವಾರಾಧನಾ ಕ್ಷೇತ್ರ ಹೊಡೆಯರು ಚಾಕ್ರಿ ಮಲ್ಪೇರ ಅಗಲ್ ಒಂಜಿ ಒಂಜಿ ಬೊಯ್ದಂಡ ಎಡ್ಡಂದ ಎನ್ನಲ್ಲ ಒಂಜಿ
ನಮ್ಮ ಇತ್ತದ ಜವನೇರಿ ಹ್ಞೂ ನಮ್ಮ ಪರಂಪರೆ ಕಲೆ ಸಂಸ್ಕೃತಿ ಮೆತ್ತ ಬಗ್ಗೆ ತೀರೋನಾಗಲಿ ಈರ್ನ ಪಾತಿರ್ದದ ಈಚಿ ಖಂಡಿತ ಅವೇನು ತೆರೆಯೋ ನೋಡಿ ಪಾತ್ಯರಂದು ಏನಾಯ್ತು ಪಂಡ್ರದಲ್ಲೇ ತೆರೆಯೋ ನೋಡಿ ದೇಪನ್ನಾಗ ಈ ದೈವಾರಾಧನೆ ಅವಾರ್ಡ್ ಒಂದು ದೈವ ದೇವರ ಒಂಜಿ ಒಂದು ಚಾಕ್ರದಲ್ಪ ಆ ಒಂಜಿ ಮಾನಸಿಕವಾದಾಗಲೂ ಒಂಜಿ ಗಂಭೀರ ಆಗಲ್ಲ ಒಂಜಿ ಏನ ಬನ್ಪೇರೇಕ ದೃಢತೆ ಅವು ಪೂರ ಬರ್ಪ ನಿಜ ಒಂದು ಯಾನು ಒಂದಕ್ಕೆ ವಾದ್ಯ ಒಂದಕ್ಕೆ ಬರೋಡು ತುಂಬು ಎಂಕಲ್ ಒಂಜಿ ಒಂದೇ ಬೇತೆ ಈ ಕರಾಟೆ ಒಂದು ಪೂರ ಬಲ್ತೊಂದು ಕರಾಟೆ ಹಿಡಿತಾರೆ ಅಂಚ ಒಂದು ಬಲ್ತೊಂದು ಅಣ್ಣ ಒಂದಕ್ಕೆ ಬತ್ತಿಗಿನ ಜೀವನ ಪದ್ಧತಿ ಬೇತಾಳೆ ಪದ್ಧತಿ ಬೇತೆ ಶೈಲಿ ಬೇತೆ ಆತನ ಎನ್ನ ಒಂದು ಎಂಕುಲ್ ಬಂದ್ಬಿಡಿ ಎಂಕಲ್ನ ಕೊಂಚ ವಿನಿಯೋಗ ಆಯ್ಬೇಕ ಎಂಕಲ್ನ ಒಂಜಿ ಜೀವನ ಶೈಲಿ ಇದೆ ಕೊಂಚ ಕಟ್ಟು ಬರ್ತದೆ ಕಟ್ಟನ್ನಾಗ ಒಡೆ ಮುಟ್ಟ ಬಣ್ಣಾಗ ಎಂಕಲು ಇಲ್ಲಾಡು ಮೀನು ಕೋರಿ ಮಲ್ಪುಜಿ ಮೀನು ಕೋರಿ ತಿನ್ಪುಜಿ ಅಂಚಿನ ಅಡೆಮುಟ್ಟ ದೈವದಲ್ಲ ಬಂತಿದ್ದೆ ಬಲ್ಲಿಂದ ಎಂಕುಲು ಒಂಜಿ ಇಲ್ಲಾಡು ಮಲ್ಪುನಿಜ್ಜಿ ದೇಪನ್ನಾಗ ಎಂಕುಲು ಒಂಜಿ ಚಾಕರಿಗೆ ಈ ನಾಗಮಂಡಲ ಅಂಚೆ ನಾಗದೇವಿಯರ ಕೆಲಸ ಪುರಪಣ ಒಂದು ಎಂಕುಲು ಒಂಜಿ ಬಾರಿ ನೀ ಹತ್ತಿರ ಫೋಡ್ ಉಂಟು ನಕ್ಕಲೊಂಜಿ ಭಾವನೆ ಪಕ್ಕ ಹೆಚ್ಚಾಪಂದು ಗೊತ್ತಿಜ್ಜಿ. ಈಗ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಈಗ ಇವತ್ತಿನ ಬಹುಶಃ ದೈವಾರಾಧನೆ ಬಹುಶಃ ನಮ್ಮ ಕುಂದಾಪುರದಿಂದ ಇಲ್ಲಿವರೆಗೆ ಇಲ್ಲಿ ನಮ್ಮ ಕಾಸರಗೋಡು ಅಲ್ಲಿ ಬೇರೆ ಇರ್ತದೆ, ಕಾಸರಗೋಡು ಹೌದು ಬೇರೆ. ಈ ಕನ್ನಡ ಮಾತಾಡುವ ಪ್ರದೇಶಕ್ಕೆ ನೀವು ಹೋದಾಗ ಅಲ್ಲಿ ವಾದ್ಯಕ್ಕೂ ಇಲ್ಲಿ ವಾದ್ಯಕ್ಕೆ ಏನು ಹೆಚ್ಚು ಕಡಿಮೆ ಇರ್ತದೆ ಅಂತ ಗೊತ್ತಾ? ಇಲ್ಲ, ಕುಂದಾಪುರ ಮತ್ತೆ ಆ ಕಡೆ ಹೋದಾಗ ಕುಂದಾಪುರ ಸ್ವಲ್ಪ ಶೈಲಿ ಬೇರೆ ಇದೆ. ಅಲ್ಲಿ ಬಳಸುವ ವಾದ್ಯದಲ್ಲಿ ಹೆಚ್ಚು ಕಡಿಮೆ ಇದೆಯಾ? ಇಲ್ಲ, ವಾದ್ಯ ಇದೆ ಆದರೆ ಸ್ವಲ್ಪ ಕಟ್ಟುಗಟ್ಟಲೆ ಹೆಚ್ಚು ಕಡಿಮೆ. ಹೌದು, ಸ್ವಲ್ಪ ಈ ಕಡೆಯದ್ದು ಬೇರೆ, ಮಂಗಳೂರು ಕಡೆಯದ್ದು ಕಾಸರಗೋಡು. ಈಗ ನಾನು ಕಾಸರಗೋಡು ಹೋಗ್ತೀನಿ, ಪುತ್ತೂರು, ಉಪ್ಪಿನಂಗಡಿ ಆ ಕಡೆ ಎಲ್ಲ ಮದುವೆ ಮಾಡಿ ನೋಡಿದ್ದೆ ನಾನು. ಅಲ್ಲಿ ಹೋದಾಗ ನಾನು ಯಾರ ಹತ್ರ ಅಲ್ಲಿ ಇಲ್ಲಿ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ಹೌದು, ನಾವು ಆ ಥರ ಮಾಡಿಬಿಡ್ತೇವೆ. ಅದೇ ಕುಂದಾಪುರ ಸ್ವಲ್ಪ ಅಷ್ಟೇನು ದೊಡ್ಡ ವ್ಯತ್ಯಾಸ ಬರಲ್ಲ. ಕುಂದಾಪುರದಲ್ಲಿ ದೈವಾರಾಧನೆಗೆ ಇದೇ ರೀತಿಯಾದಂಥ ಪ್ರಾಶಸ್ತ್ಯಗಳು ಉಂಟು ಅಲ್ಲಿ, ಕುಂದಾಪುರದ ಬೈಂದೂರು ಆ ಥರ ಎಲ್ಲ. ಯಾಕಂದ್ರೆ ಅಮಾವಾಸ್ಯೆ ಬೈಲಿ ಇಲ್ಲೆಲ್ಲೂ ಹಾಯಿಗೋಳಿಗ ಅದೆಲ್ಲ ದೈವಗಳು ಅಂದರೆ ದೈವ ಒಂದೇ ಈ ಕಡೆ ಕೂಡ ಇದೆ, ಆದರೆ ಆಚೆ ಹೋಗೋದು ಹೆಸರು ಬೇರೆ ಆಗುತ್ತೆ. ಸರಿ, ಆದರೆ ಅದು ಸ್ವಲ್ಪ ಅದೇ ಕಟ್ಟುಗಟ್ಟಲೆ ಸ್ವಲ್ಪ. ಅಲ್ಲಿಯೂ ಇದೇ ರೀತಿಯ ಕೋಲ ಸಂದರ್ಭಗಳೆಲ್ಲ ಬಾರಿಸುವಂಥ ಕ್ರಮ ವಿಧಾನಗಳೆಲ್ಲ ಅಲ್ಲಿಯೂ ಬೇರೆ ಬೇರೆ ಉಂಟು. ಉಂಟು ಖಂಡಿತ. ಅಲ್ಲಿ ಬಳಸುವಂಥ ವಾದ್ಯಗಳು ಇದೇ ಇರ್ತವ? ಇದೆ ಇದೆ ಇದೆ. ಅಂದರೆ ಅದು ಈಗ ಉಡುಪಿ ಜಿಲ್ಲೆಗೆ ಸಹ ಇದು ಒಂದೇ. ಇಲ್ಲಿಂದ ನಾವು ಅಲ್ಲಿ ಕುಂದಾಪುರ ಅದೆಲ್ಲ ಖಂಡಿತ. ಹೌದು. ಪಾಂಡುರಂಗ ಅವರೇ, ಇಷ್ಟು ಹೊತ್ತುಗಳ ಕಾಲ ನಮ್ಮ ಜೊತೆ ನಿಮ್ಮ ಸಂಗೀತ ಸುಧೆಯನ್ನು ಹರಿಸಿದ್ರಿ, ಅನುಭವಗಳನ್ನು ಹೇಳ್ಕೊಂಡ್ರಿ, ಅದ್ಭುತ ಸಾಧಕನಾಗಿ ನೀವು ಇಲ್ಲಿ ನಮಗೆ ಕಾಣಿಸ್ಕೊಂಡಿದ್ದೀರಿ. ಇಷ್ಟೊತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದು ಈ ಒಂದು ಕಲಾವಿದ ಕಾರ್ಯಕ್ರಮ, ಸರಣಿ ಕಾರ್ಯಕ್ರಮದ ಈ ಒಂದು ಸಂಚಿಕೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ಸ್ಪಂದನ ವಾಹಿನಿಯ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಇದು ಕಲಾವಿದ ಸರಣಿ ಕಾರ್ಯಕ್ರಮದ ವಿಶೇಷ ಸಂಚಿಕೆ. ನಮಗೆ ಗೊತ್ತಿಲ್ಲದೇ ಒಬ್ಬ ಕರಾಟೆ ಮಾಸ್ಟ್ರು ದೈವಾರಾಧನೆಯ ಕ್ಷೇತ್ರದಲ್ಲಿ ಓರ್ವ ಅದ್ಭುತ ಸಂಗೀತಗಾರನಾಗಿ ಹೊರಹೊಮ್ಮಿದಂತಹ ಒಂದು ಅದ್ಭುತ ನೆನಪುಗಳನ್ನು ನಾವು ಕಂಡುಕೊಂಡ್ವಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಿರಂತರವಾಗಿ ದೈವಾರಾಧನಾ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅಲ್ಲೊಂದಷ್ಟು ಆವಿಷ್ಕಾರಗಳಿಗೆ ತನ್ನನ್ನು ತೊಡಗಿಸಿಕೊಳ್ಳುವುದರ ಮುಖೇನವಾಗಿ ಬಹಳಷ್ಟು ಪ್ರಶಂಸೆಯ ಮಾತುಗಳನ್ನು ಮತ್ತು ಅನೇಕ ಅಭಿಮಾನಿಗಳನ್ನು ಹೊಂದಿರುವಂತಹ ಶ್ರೀ ಪಾಂಡುರಂಗ ಪದ್ದಣ್ಣ ಇವರಿಗೆ ಮತ್ತೊಮ್ಮೆ ನಮ್ಮ ಸ್ಪಂದನ ವಾಹಿನಿ ಪರವಾಗಿ ಮತ್ತು ನಿಮ್ಮೆಲ್ಲರ ವೀಕ್ಷಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಕಲಾವಿದ ಸರಣಿ ಕಾರ್ಯಕ್ರಮದ ಈ ಸಂಚಿಕೆಯನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.